ಶಾಸಕರು ಶ್ರೀ ಯುಟಿ ಖಾದರ್ನ ವತಿರ್ದು ಉಳ್ಳಾಲ ಮಾಸ್ತಿಕಟ್ಟೆ ತೊಕ್ಕೋಟು ಓವರ್ ಬ್ರಿಡ್ಜ್ ಕುತ್ತಾರ್ ಪರಿಸರದ ರಿಕ್ಷಾ ಚಾಲಕರಿಗೆ ದಿನ ಬಳಕೆದ ವಸ್ತುಲೇನು ಶನಿವಾರ ಕಾಂಡೆ ಕಲ್ಲಾಪು ಯೂನಿಟಿ ಸಭಾಂಗಣದ ವಟಾರಡು ವಿತರಣೆ ಮಾಡ್ತೇರು. ತನ್ನ ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಡು ಆಶಾ ಕಾರ್ಯಕರ್ತೆಯರಿಗೆ ಆರ್ಥಿಕವಾದ ಜಿಂಜಾ ಸಂಕಷ್ಟದ ಉಪನಕ್ಲಿಗೆ ಇಂಚ ಪ್ರತಿಯೊರಿಯನ್ನು ಗುರುತಿಸಾದ ಶಾಸಕರು ಶ್ರೀ ಯುಟಿ ಖಾದರ್ ಸುಮಾರು 18,000 ಹೆಚ್ಚಿಗೆ ಆಹಾರ ಕಿಟ್ಗಳನ್ನು ಈತನಿಗೆ ವಿತರಣೆ ಮಾಡ್ತಿದ್ದಾರೆ. ತನ್ನ ಕ್ಷೇತ್ರದ ರಿಕ್ಷಾ ಚಾಲಕರಿಗಳ ಕಿಟ್ ವಿತರಣದ ಯೋಜನೆಯನ್ನು ಪಾಡೊಂದಿನ ಶಾಸಕರು ಶ್ರೀ ಯುಟಿ ಖಾದರ್ ಶನಿವಾರದ್ದು ಇಂದತ ವಿತರಣೆ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದಾರೆ. ಸುರುತ ಹಂತವಾದ ಉಳ್ಳಾಲ ಮಾಸ್ತಿಕಟ್ಟೆ ಕಲ್ಲಾಪು ಓವರ್ ಬ್ರಿಡ್ಜ್ ತೊಕ್ಕೋಟು ಕುತ್ತಾರು ಪರಿಸರದ ಸುಮಾರು 850 ರಿಕ್ಷಾ ಚಾಲಕರಿಗೆ ಕಲ್ಲಾಪು ಯೂನಿಟಿ ವಟಾರಡು ಕಿಟ್ ವಿತರಣೆ ಕಾರ್ಯಕ್ರಮ ನಡಪಾಯಿರು.
ಕೊರೋನಾ ವೈರಸ್ ತಡೆಯರೆ ಬಡಾದು ಇಡೀ ದೇಶದ ಲಾಕ್ಡೌನ್ ಘೋಷಣೆ ಮಾಡ್ತಿದ್ದಾರೆ. ಲಾಕ್ಡೌನ್ ಯಶಸ್ವಿಯಾದ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರೋಡಾಡ ಜನಗಳು ಆಯ್ನಾತ ಇಲ್ಲಡೆ ಕುಲ್ಲುದು ಸಹಕಾರ ಕೊರಡು. ಇನ್ನು ದಿಂಜ ತೊಂದರೆಡು ಉಪ್ಪುನಕ್ಲೆಗೆ ಆಹಾರ ಸಾಮಗ್ರಿದ ಕಿಟ್ಲೇನು ಕೊರೊಂದಿಲ್ಲ. ರಿಕ್ಷಾ ಚಾಲಕರೆಲ್ಲ ಲಾಕ್ಡೌನ್ ಹಿಡ್ದಾತ್ರ ಮಲ್ಲ ತೊಂದರೆಡು ಉಳ್ಳೇರು. ಮೊಗ್ಲಿಗಳ ಕಿಟ್ ವಿತರಣೆ ಮಲ್ತದ ಪಂಡದು ಶ್ರೀ UT ಖಾದರ್ ಈ ಹೊರತು ತೆರಿಪಾಯರು. ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ರಿಕ್ಷಾ ಚಾಲಕ ಮತ್ತು ಮಾಲಕರಿಗೆ ಸ್ವಲ್ಪ ಮಟ್ಟಿನ ನಮ್ಮಿಂದಾಗುವಂಥ ಸಹಾಯವನ್ನು ಈ ಸಂಬಂಧ ಮಾಡಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದ್ದೇವೆ. ನಮ್ಮ ಎರಡು ಉದ್ದೇಶ ಇದೆ. ಒಂದು, ಯಾವತ್ತು ಸ್ವಾಭಿಮಾನದ ದುಡಿಯೋ ವರ್ಗ ಯಾರಿದ್ದಾರೆ, ರಿಕ್ಷಾ ಚಾಲಕರು, ಟೈಲರರು, ಬೀದಿ ಬದಿ ವ್ಯಾಪಾರಸ್ಥರು, ಬೀಡಿ ಕಾರ್ಮಿಕರು, ಇವರಿಗೆ ಸರ್ಕಾರ ಏನಾದೊಂದು ಸ್ವಾವಲಂಬನೆಯ ಜೀವನಕ್ಕೆ ನಡೆಸುವಂಥ 2 ತಿಂಗಳ ಕಾರ್ಯ ಹಮ್ಮಿಕೊಳ್ಳಲೇಬೇಕು. ಅದು ನಮ್ಮ ಒತ್ತಾಯ. ಅದಕ್ಕೆ ಸಾಂಕೇತಿಕವಾಗಿ ನಾವು ಇವತ್ತು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ಬಹುಶಃ ಒಂದು ನಗರ ಮತ್ತು 2-3 ಗ್ರಾಮಕ್ಕೆ ಸಂಬಂಧಪಟ್ಟಾಗೆ ತಮ್ಮ ಕಣ್ಣಲ್ಲೇ ಕಂಡಿದ್ದೀರಿ. ಇವಾಗ ಎಷ್ಟು ಚಾಲಕರು ಬಂದು 1 ಗಂಟೆ 2 ಗಂಟೆ ನಿಂತು ಆ ಸ್ವಲ್ಪ ಮಟ್ಟಿನ ಒಂದು ಕಿಟ್ ಅಂತ ತೆಗೊಳ್ಳೋದಿದ್ದರೆ ಆ ಕುಟುಂಬದ ಕಷ್ಟ ಎಷ್ಟಿರ್ಬೋದು ಅಂತೇಳಿ ಸರ್ಕಾರ ಇವತ್ತು ಮನದಟ್ಟಾಗಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಈಗ ಎಚ್ಚೆತ್ತುಕೊಳ್ಬೇಕು. ನಮ್ಮ ಪಕ್ಷದ ಆಡಳಿತ ಪಕ್ಷ ಅಧ್ಯಕ್ಷರೇ ಇಲ್ಲಿ ಸಂಸದರೇ ಆದ ಕಾರಣ ಅವರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಸದಾ ಅವಕಾಶವಿದೆ. ಆ ಕೆಲಸವನ್ನು ಖಂಡಿತವಾಗಿ ಇವತ್ತು ಮಾಡಬೇಕಾಗ್ತದೆ. ಸೊ ನಮ್ದು ಇವತ್ತು ಒಂದು, ರಿಕ್ಷಾ ಚಾಲಕ ಮಾಲಕ ನಮ್ಮಿಂದಾಗುವ ಸಹಕಾರ ಕೊಡುವಂಥದ್ದು. ಎರಡನೇದು, ಅವರ ಕಷ್ಟವನ್ನು ಸರ್ಕಾರಕ್ಕೆ ತೋರಿಸುವಂಥ ನಮ್ಮ ಕಾರ್ಯಕ್ರಮ ಆಗಿದೆ. ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡು ರಿಕ್ಷಾ ಚಾಲಕರಿಗೆ, ಟೈಲರ್ಗಳಿಗೆ, ಬೀಡಿ ಕಾರ್ಮಿಕರಿಗೆ ಮತ್ತು ದುಡಿಯೋ ವರ್ಗ ಯಾವುದಿದೆಯಾ ಅವರ ಕೂಲಿ ಕಾರ್ಮಿಕರಿಗೆ, ಇವರಿಗೆ ಬಹುಶಃ ಇವತ್ತು ಏನಾದರೂ ಒಂದು ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲೇಬೇಕು. ಇವತ್ತು ಬೇಕಾದಷ್ಟು ಹಣ ಬಿಡುಗಡೆ ಮಾಡೋದಂತ ಹೇಳಿದ್ದಾರೆ. ಈ ದುಡ್ಡು ಎಲ್ಲಿಗೆ ಹೋಗ್ತಂತ ಯಾರಿಗೂ ಕೂಡ ಇವತ್ತು ಗೊತ್ತಿಲ್ಲ. ಸೊ 2 ತಿಂಗಳ ಮಟ್ಟಿಗೆ ಈ ಇಂಥ ದುಡಿಯೋ ವರ್ಗದ ಮತ್ತು ಸ್ವಾಭಿಮಾನದ ಬದುಕುವಂಥ ಕುಟುಂಬಕ್ಕೆ ಸರ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲೇಬೇಕಂತೇಳಿ ಈ ಒಂದು ಹಮ್ಮಿಕೊಂಡಿದ್ದೇವೆ. ಮತ್ತು ಎಲ್ಲರಿಗೂ ಎಲ್ಲ ರೀತಿ ಸಹಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ವೈಯಕ್ತಿಕ ಎಷ್ಟು ಸಾಧ್ಯ ಮಾಡಲಿಕ್ಕೆ ಮಾಡಿದೆ ನಾವು ಕಾಂಗ್ರೆಸ್ ಪಕ್ಷ ಮುಖಾಂತರ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಇದರಲ್ಲಿ ಈಗ ನಮ್ಮ ಈಶ್ವರ್ಲಾಲ್ ಅವರು, NS ಕರೀಂ ಅವರು, ಸಂತೋಷ್ ಶೆಟ್ಟಿ ಅವರು, ಪಾವರ್ ಮೋಹನ್ ಹಾಕನವರು, ನಮ್ಮ ಇಲ್ಲಿ ಕಾರ್ಯ ದುಡಿದಂಥ ರಿಕ್ಷಾ ಚಾಲಕ ಇಂದಿನ ಅಧ್ಯಕ್ಷ ಆಗಿರುವಂಥ ನಮ್ಮ ಕುಲುಮೋಹನ್ ಹಾಕನವರು, ಜಬ್ಬರ್, ಅದೇ ರೀತಿ ಈ ಪರ್ಸ್ ಎಲ್ಲ ವಾಲಂಟಿಯರ್ ಸಂಘಟಿಸಿದಂಥ ಉಸ್ಮಾನ್ ಕಲಾಪ್ ಇರಲಿ, ಮನ್ಸೂರ್ ಇರಲಿ, ನಮ್ಮ ಸಿದ್ದಿಕ್ ಇರಲಿ, ಅದೇ ರೀತಿ ಸಾದಿಕ್, ಬಾಜಿಲ್ ಡಿಸ್ವಾಜ ಇರಲಿ, ದಿನೇಶ್ ರೈ ಅವರಿರಲಿ, ಅಶ್ರಫ್ ಇರಲಿ, ವಿನೋದ್ ಇರಲಿ, ಕೌನ್ಸಿಲರಾದ ಆಸಿಫ್ ಇರಲಿ, ಅದೇ ರೀತಿ ನಮ್ಮ ಖಾದರ್ ಮುಖಚೇರಿ, ಅದೇ ರೀತಿ ನಮ್ಮ ಸುಹೇಲ್ ಅವರು, ಉಮರ್ ಅವರು, ಅದೇ ರೀತಿ ನಮ್ಮ ಮನ್ಸೂರ್ ಇದ್ದೀನಿ. ಸೊ ಎಲ್ಲ ಇನ್ನಿತ ನಮ್ಮ ಮೇಘರ್ ಅವರು, ಇನ್ನಿತ ಎಲ್ಲ ಕೂಡ ವಾಲಂಟಿಯರ್ ಕೆಲಸ ನಿರ್ವಹಿಸಿದ್ದಾರೆ. ಮತ್ತು ಎಲ್ಲ ರಿಕ್ಷಾ ಚಾಲಕರಿಗೆ ಕೂಡ ಭಾಳಷ್ಟು ಕಾದು ತಾಳ್ಮೆಯಿಂದ ಇದ್ದು ಬಹುಶಃ ಎಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಕೆಲವೊಂದು ರಿಕ್ಷಾ ಇವತ್ತು ಸುಮಾರು 100 ರಿಕ್ಷಾ ಇವತ್ತು ಬಾಕಿಯಾಗಿದೆ. ಅದರ ಫೋನ್ ನಂಬರ್ ಹೆಸರು ನಾವು ಪಡ್ಕೊಂಡಿದ್ದೇವೆ. ಅದನ್ನು ನಾವು ಕರೆಸಿ ಅವರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಖಂಡಿತವಾಗಿ ನಾವು ಮಾಡ್ತೇವೆ. ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮಹಮ್ಮದ್ ಮೋನು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರು ಸದಾಶಿವ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಈಶ್ವರ್ ಉಳ್ಳಾಲ್, ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ ಅಸೈಗೋಳಿ, ಕಾರ್ಯದರ್ಶಿ ರೆಹಮಾನ್ ಕೋಡಿಜಾಲ್, ಸಂಘಟನಾ ಕಾರ್ಯದರ್ಶಿಗಳು ಸಲೀಂ ಮೆಗಾ, ಇಕ್ಬಾಲ್ ಸಾಮಾಣಿಗೆ, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು NS ಕರೀಂ, ತಾಲೂಕು ಪಂಚಾಯತ್ ಸದಸ್ಯರು ಶ್ರೀಮತಿ ಸುರೇಖಾ ಚಂದ್ರಹಾಸ್, ಉಳ್ಳಾಲ ನಗರಸಭೆ ಮಾಜಿ ಅಧ್ಯಕ್ಷರು ಹುಸೇನ್ ಕುಂಜಿಮೋನು, ಸದಸ್ಯರು ಬಾಜಿಲ್ ಡಿಸೋಜಾ, ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು, ದಿನೇಶ್ ರೈ, ಕಾಂಗ್ರೆಸ್ನ ಪ್ರಮುಖರು ಸರ್ವಶ್ರೀ ಸಾದಿಕ್ ಕಲ್ಲಾಪು, ಮನ್ಸೂರ್, ಸಿದ್ದಿಕ್, ಆಸಿಫ್ ಅಂಬತ್ತಡಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲು ಪಡೆದು ದಿನಬಳಕೆ ಸಾಮಗ್ರಿ ವಿತರಣೆ ಮಾಡ್ತಾರೆ.